ಬಂಟ್ವಾಳದಲ್ಲಿ ಈ ನಗರದಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ. ಕಸ್ಬಾ ಪ್ರದೇಶದಲ್ಲಿ ಅಲ್ಲಿ ಕೆಲವು ಜನರ ಅಭಿಪ್ರಾಯ ಏನಂತಂದರೆ, ಸೀಲ್ ಡೌನ್ ಮಾಡಿರ್ತಕ್ಕಂಥ ವ್ಯಾಪ್ತಿ 100 ಮೀಟರ್ಗಿಂತ ಜಾಸ್ತಿ ಇದ್ದ ಭಾಗದಲ್ಲಿ ಮಾಡಿದ್ದಾರೆ, ಅದನ್ನು ವಾಪಸ್ ಪಡೆಯಬೇಕು ಅಂತ ಅವರೊಂದು ಬೇಡಿಕೆ ಇದೆ. ಈಗ ಪ್ರತಿಭಟನೆ ಊರಿನವರೆಲ್ಲ ಸೇರಿ ಮಾಡಿದ್ದಾರೆ. ಅದರಲ್ಲಿ ಈಗ ನಾನು ಒಂದು ಸರಿ ಸೀಲ್ ಡೌನ್ ವ್ಯಾಪ್ತಿಯಿಂದ ಹೊರಗಡೆ ಹೋಗಿದ್ದೆ ಅವರ ಸಾಂತ್ವನ ಹೇಳಲಿಕ್ಕೆ. ನಾವು ಸೀಲ್ ಡೌನ್ ಒಳಗಡೆ ಹೋಗಿಲ್ಲ. ಆದರೆ ಈಗ ಕೆಲವು BJP ಮುಖಂಡರುಗಳು ಸೀಲ್ ಡೌನ್ ಒಳಗೆ ಹೋಗಿದ್ದಾರೆ. ಸೀಲ್ ಡೌನ್ ಒಳಗೆ ಹೋಗಿ ಆ ಗಲಾಟೆಯಲ್ಲಿ ಅವರು ಕೂಡ ಇದ್ದಾರೆ. ಈಗ ನಮಗೆ ಸೀಲ್ ಡೌನಲ್ಲಿ ಹೋಗಿದ್ದಾರೆ ಅಂತ ಹೇಳುವ ಇವರು ಸೀಲ್ ಡೌನ್ಗೆ ಹೇಗೆ ಹೋಗಿದ್ದಾರೆ ಒಳಗಡೆ. ಈಗ ಅದು ನಾನು ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಸೀಲ್ ಡೌನ್ ವ್ಯಾಪ್ತಿಯನ್ನು ಸರಿಪಡಿಸುವಂಥದ್ದು ಏನೋ ಸಾಧ್ಯತೆ ಇದ್ದರೆ ಅದು ಆಗಬೇಕು. ಅವೈಜ್ಞಾನಿಕವಾಗಿ ಆಗುವಂಥದ್ದು ಅದಕ್ಕೆ ಆದರೆ ಅದಕ್ಕೆ ಬೇಕಾಗಿ ಅಧಿಕಾರಿಗಳ ಮೇಲೆ ನಾವು ಗಲಾಟೆ ಮಾಡ್ತಕ್ಕಂಥ ಸರಿಯಲ್ಲ. ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಮಾಡ್ಬೋದು. ಆದರೆ ಕೆಲವು ಜನ ಅಧಿಕಾರಿಗಳ ಮೇಲೆ ಗಲಾಟೆ ಮಾಡ್ತಕ್ಕಂಥ ಮಾಡ್ತಾರೆ, ಅದು ಸರಿಯಲ್ಲ. ಅಲ್ಲ, ಒಂದು ಏನಂತಂದರೆ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಈ ಸೀಲ್ ಡೌನ್ ಒಳಗಡೆ ಕೆಲವು BJP ಮುಖಂಡರುಗಳು ಕಾರ್ಯಕರ್ತರು ಹೋಗಿದ್ದಾರೆ. ನಾವು ಸೀಲ್ ಡೌನ್ ಹೊರಗಡೆ ಹೋದಾಗಲೂ ಕೂಡ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ನಮ್ಮಲ್ಲಿ ನರೆಕೊಂಬು ಗ್ರಾಮದಲ್ಲಿ ನಾಯಿಲ ಎಂಬಲ್ಲಿ ಸೀಲ್ ಡೌನ್ ಆಗಿದೆ, ಅಲ್ಲಿ ನಾನು ಹೋಗಲಿಲ್ಲ, ಅದರ ಹತ್ತಿರ ನಾನು ಹೋಗಿದ್ದೆ. ಆದರೆ ನನಗೆ ಪಂಚಾಯತ್ ಅಧ್ಯಕ್ಷ ಒಂದು ಲೆಟ್ರ್ ಕೊಟ್ಟಿದ್ರು, ಇವರು ಸೀಲ್ ಡೌನ್ ಒಳಗೆ ಹೋಗಿದ್ದಾರೆ ಅಂತೇಳಿ. ನಾವು ಎಲ್ಲಿಯೂ ಸೀಲ್ ಡೌನ್ ಒಳಗೆ ಹೋಗಿಲ್ಲ. ಆದರೆ BJP ಮುಖಂಡರು ಸೀಲ್ ಡೌನ್ ಒಳಗೆ ಹೋಗಿದ್ದಾರೆ, ಅವರ ಮೇಲೆ ಏನು ಕ್ರಮವನ್ನು ಕೈಗೊಳ್ತಾರೆ ಅಂತ ಹೇಳುವಂಥದ್ದು ನನ್ನ. ಮತ್ತು ಆ ಪ್ರದೇಶದ ವೈಜ್ಞಾನಿಕವಾಗಿ ಮತ್ತು ಅವೈಜ್ಞಾನಿಕವಾಗಿ ಏನು ಆಗಿದೆ ಅಂತೇಳಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಇಲ್ಲ ಅಧಿಕಾರಿಗಳು ಮಾಡಬೇಕು. ಅದಕ್ಕೆ ನಾನು ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡಬೇಕು. ಈ ಗಲಾಟೆ ಮಾಡುವುದು ಸರಿಯಲ್ಲ.